ದೇಳಕಟ್ಟೆಯ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಎದೆಯ ಎಕ್ಸ್ರೇ ಕುರಿತ ವಿವರಣೆ ಹಾಗೂ ಹೃದಯದ ಪುನಃಸ್ಥಾಪನೆ ಮತ್ತು ತುರ್ತು ನಿಗಾದಲ್ಲಿ ಫಿಸಿಯೋಥೆರಪಿಯ ಪಾತ್ರದ ಕುರಿತಂತೆ 2 ದಿನಗಳ ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿ, ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಯುಟಿ ಫರೀದ್ ಫೌಂಡೇಶನ್ ವತಿಯಿಂದ ದಿವಂಗತ ನಸೀಮಾ ಫರೀದ್ ಸ್ಮರಣಾರ್ಥ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಎಜೆ ಆಸ್ಪತ್ರೆ ರಿಸರ್ಚ್ ಸೆಂಟರ್ನ ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಬಿವಿ ಮಂಜುನಾಥ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಒಬ್ಬ ಫಿಸಿಯೋಥೆರಪಿಸ್ಟ್ನಲ್ಲಿ ವಿಜ್ಞಾನಿಯ ಮೆದುಳು, ಮಾನವೀಯತೆಯ ಹೃದಯ ಮತ್ತು ಕಲಾಕಾರನ ಕೈಗಳು ಬೇಕು ಎಂದರು. ಇನ್ನು ಪ್ರತಿಯೊಬ್ಬ ಫಿಸಿಯೋಥೆರಪಿಸ್ಟ್ ಕೂಡ ಅತ್ಯುತ್ತಮ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. Has the brain of a scientist, the heart of a humanist, and the hands of an artist. A physician can add years to your life, but a physiotherapist adds life to years. Of course, my field of cardiology is also closely related with the physiotherapy. As you know that because of the COVID reasons, now a lot of patients of COVID patients require both physiotherapy, and the importance of physiotherapy among the cardiac patients have increased over this pandemic period. ಕಣಚೂರು ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ನ ಚೇರ್ಮನ್ ಹಾಚಿ ಯುಕೆ ಮೋನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇವತ್ತು ಈ ಫಿಸಿಯೋಥೆರಪಿ ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಯುವ ಡಾಕ್ಟರ್ಗಳ ಚೈತನ್ಯವನ್ನು ಹೆಚ್ಚಿಸುವಂಥ ಕಾರ್ಯ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಡಾಕ್ಟರ್ ಸುಹೇಲ್ ಮತ್ತು ತಂಡದವರು ಮಾಡಿದ್ದೀರಿ. ಇದು ನಿಮ್ಮ ಕಲಿಕೆ ಅಂದರೆ ನೀವು ಇನ್ನೊಬ್ಬರಿಗೆ ಕಲಿಸುವಂಥ ಪ್ರೋಗ್ರಾಮ್ ಇವತ್ತು ನೀವು ಮಾಡ್ತಾ ಇರುವಂಥದ್ದು. ಕಲಿಕೆಗೆ ಅಂತ್ಯ ಇಲ್ಲ. ನಾನು ಪ್ರೊಫೆಸರ್ ಆಗಿಬಿಟ್ಟೆ ಇವತ್ತು ನನ್ನದು ಮುಗೀತು ಅಂತ ಹೇಳುವಂಥದ್ದು, ಡಿಗ್ರಿ ಸಿಕ್ತು ಅಂತ ಹೇಳುವಂಥದ್ದಿಲ್ಲ. ಅದಕ್ಕೆ ನಿಮಗೂ ಇದು ಹೆಲ್ಪ್ಫುಲ್ ಆಗ್ತದೆ. ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. So people went online and tried to look for various ways they could do something called as upskilling. Now, I think most of you are physiotherapy interns here. Interns? Yes, okay. Now, this is a part of your life cycle wherein you finish your internship and then you gain some knowledge, then you pick up your masters or get into a professional route and get things done. Well, we have the subject matter experts here who are going to deliver beautiful illustrations and talks, and and it is going to be a two-way whatever exchange program. Apart from the hard structure which you're going to learn of the subject, what are the other aspects which are very, very important for you? ಕಣಚೂರು ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ನ ನಿರ್ದೇಶಕ ಅಬ್ದುಲ್ ರಹಿಮಾನ್ ಗೌರವ ಅತಿಥಿಗಳಾಗಿದ್ದರು. ಡಾಕ್ಟರ್ ಲಕ್ಷ್ಮೀಕಾಂತ್ ಎಚ್ಕೆ ಮತ್ತು ಡಾಕ್ಟರ್ ಅನೂಸ್ ಬಾಸ್ನೆಟ್ ಅವರು ವಿಷಯವನ್ನ ಮಂಡಿಸಿದ್ರು. ಈ ವೇಳೆ ಪ್ರಿನ್ಸಿಪಾಲ್ ಡಾಕ್ಟರ್ ಸುಹೇಲ್, ರೇಷ್ಮಾ ಉಪಸ್ಥಿತರಿದ್ದರು. 2 ದಿನಗಳ ಕಾಲ ನಡೆಯುವ ಉಪನ್ಯಾಸದಲ್ಲಿ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ದೇಳಕಟ್ಟೆ.